ಕುಂದಾಪುರದ ಚಿತ್ತೂರಿನಲ್ಲಿ ಶ್ರೀದೇವಿ ಮಹಾತ್ಮೆ ಯಕ್ಷಗಾನದಲ್ಲಿ ಮಹಿಷಾಸುರ ಪಾತ್ರಧಾರಿ ರಂಗಸ್ಥಳದ ಕಂಬಕ್ಕೆ ತಲೆ ಹೊಡೆದುಕೊಂಡಿದ್ದು, ಕಂಬ ಅದುರಿದ ಕಾರಣ ಕೆಲಕಾಲ ಆತಂಕದ ಸ್ಥಿತಿ ಉಂಟಾಗಿದೆ. ಪೆರಡೂರು ಮೇಳದ ಪ್ರದರ್ಶನಕ್ಕೆ ಮಾರನಕಟ್ಟೆ ಮೇಳದ ಯುವ ಕಲಾವಿದ ನಂದೇಶ್ ಮೊಗವೀರ ಜನ್ನಾಡಿಯವರು ಅತಿಥಿ ಕಲಾವಿದರಾಗಿ ಭಾಗವಹಿಸಿದರು. ಅವರ ಮಹಿಷಾಸುರ ವೇಷ ಪ್ರಸಿದ್ಧವಾಗಿದ್ದು, ಅದಕ್ಕಾಗಿಯೇ ತೆರಳುವ ಅಭಿಮಾನಿ ಸಮೂಹವಿದೆ. ತೆಂಕಿನ ಮೇಳಗಳ ಮಹಿಷಾಸುರನನ್ನೇ ಹೋಲುವ ರೀತಿಯಲ್ಲಿ ಅವರು ಪಾತ್ರ ನಿರ್ವಹಣೆ ಮಾಡ್ತಾ ಇದ್ದು, ಅದಕ್ಕಿಂತಲೂ ವಿಭಿನ್ನವಾಗಿ ರಂಗದಲ್ಲಿ ರೌದ್ರ ರಸದ ಪ್ರತಿಪಾದನೆ ಮಾಡ್ತಾರೆ. ದೊಂದಿ ಬೆಳಕಿನಲ್ಲಿ ರಾಳದ ಹುಡಿ ಹಾಕ್ತಾ ಅಬ್ಬರದ ಪ್ರವೇಶ ನೀಡುವುದಷ್ಟೇ ಅಲ್ಲ, ದೇವಿಯ ಜೊತೆಗಿನ ಯುದ್ಧದ ಸಂದರ್ಭದಲ್ಲಿ ರಂಗಸ್ಥಳದ ಕಂಬಕ್ಕೆ ತಲೆ ಹೊಡೆದುಕೊಳ್ಳುವ ದೃಶ್ಯ ಇವರದ್ದು ಅನೇಕ ಸಮಯಗಳಿಂದ ಪ್ರಸಿದ್ಧ. ಚಿತ್ತೂರಿನಲ್ಲಿ ನಡೆದ ಪ್ರದರ್ಶನ ಸಂದರ್ಭವು ದೇವಿಯ ಜೊತೆಗಿನ ಹೋರಾಟದ ಸನ್ನಿವೇಶದಲ್ಲಿ ಕಂಬಕ್ಕೆ ತಲೆ ಹೊಡೆದುಕೊಂಡಿದ್ದಾರೆ. ಅಭಿಮಾನಿಗಳು ಶಿಲೆ ಚಪ್ಪಾಳೆಗಳ ಮೂಲಕ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಹೊಡೆತದ ಅಬ್ಬರಕ್ಕೆ ರಂಗಸ್ಥಳದ ಒಂದು ಬದಿಯ ಕಂಬಕ್ಕೆ ಅಳವಡಿಸಿದ್ದ ಹೂವಿನ ಅಲಂಕಾರ ಚೆಲ್ಲಾಪಿಲ್ಲಿಯಾಯಿತು. ಇನ್ನೊಂದು ಬದಿಯ ಕಂಬಕ್ಕೆ ಹೊಡೆದಾಗ ಅದು ಅಲುಗಾಡತೊಡಗಿತ್ತು. ರಂಗಸ್ಥಳದ ಕಂಬ ಹಾಗೂ ಅದಕ್ಕೆ ಜೊತೆಯಾಗಿ ಹಾಕಿದ್ದ ಮೇಲಿನ ಸಲಕರಣೆಗಳ ಅಡ್ಡದ ಕೊಂಡಿ ಸಡಿಲವಾಗತೊಡಗಿದೆ. ಇದನ್ನು ತಕ್ಷಣ ಗಮನಿಸಿದ ಭಾಗವತ ರಾಘವೇಂದ್ರ ಆಚಾರ್ಯ ಜಂಸಾಲಿ ಅವರು ರಂಗಸ್ಥಳ ಸಹಾಯಕರಿಗೆ ಸೂಚನೆ ನೀಡಿದ್ದಾರೆ.